ಪಾಣಾಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ರಜತ ಮಹೋತ್ಸವ ಮತ್ತು ರಜತಾಮೃತ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ನಿನ್ನೆ ನಡೆದಿದ್ದು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ರಜತ ಕಟ್ಟಡ ಉದ್ಘಾಟನೆ ಹಾಗೂ ನಾಮಫಲಕ ಲೋಕಾರ್ಪಣೆಯನ್ನ ಮಾಡಿದರು. ಬಳಿಕ ಮಾತನಾಡಿದ ಇವರು, ಏನು ಮಾಡಲು ಸಾಧ್ಯವೋ ಅದನ್ನೆಲ್ಲ ಪಾಣಾಜಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾಡಿ ತೋರಿಸಿದೆ. ಸಂಘ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದರು. ರಜತ ಮಹೋತ್ಸವದ ಸಭಾಭವನವನ್ನ ಪುತ್ತೂರಿನ ಶಾಸಕ ಸಂಜೀವ ಮಟ್ಟಂದೂರು ಉದ್ಘಾಟಿಸಿದರು. ಇನ್ನು ಆಡಳಿತ ಕಚೇರಿಯನ್ನ ಉದ್ಘಾಟಿಸಿ ಬಳಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರವಿರಾಜ್ ಹೆಗ್ಡೆ ಕೊಡವೂರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಕಾಣಿಕೆ ಹಾಳೆಯನ್ನು ಯಂತ್ರಕ್ಕೆ ಕೊಡುವುದರ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ.